MV ನ್ಯೂಸ್ಗೆ ಸ್ವಾಗತ. ಶ್ರೀ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ 8 ವರ್ಷಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿರುವ ಸೇವೆ, ಸುಶಾಸನ ಹಾಗೂ ಗರೀಬ್ ಕಲ್ಯಾಣ ಅಭಿಯಾನದ ಅಂಗವಾಗಿ ಹಾನಗಲ್ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಂಡಲ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ನಂದಿಶೆಟ್ಟರ್ ಅವರ ನೇತೃತ್ವದಲ್ಲಿ ಹಾಗೂ ಮಂಡಲ ಮಹಿಳಾ ಮೋರ್ಚಾ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಮಹಿಳಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಜನೆಗಳ ಮಾಹಿತಿಯನ್ನು ನೀಡಲಾಯಿತು ಹಾಗೂ ಆಶಾ ಕಾರ್ಯಕರ್ತರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕಿಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ನಿಂಗಪ್ಪ ಗೊಬ್ಬೇರ್, ಶ್ರೀಮತಿ ನೀಲಮ್ಮ ಉದಾಸಿ, ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಪಸರಾದ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಕಮಡೊಳ್ಳಿ, ಚೈತ್ರಾ ಕಂಬಾಳಿಮಠ್, ಮಹಿಳಾ ಮಂಡಲ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಕಾಶಿಕರ್, ಶ್ರೀಮತಿ ವನಿತಾ ರೇವಾಡಿಗರ್ ಹಾಗೂ ಪಕ್ಷದ ಪ್ರಮುಖರು, ಕಾರ್ಯಕರ್ತರು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಬೇಕು ಅಂತ ಇದನ್ನು ಮಾಡ್ತಾರೆ. ಆಮೇಲೆ ಒಂದೇ ಪಕ್ಷಾತೀತವಾಗಿ ಅವ್ರು ಮಾಡ್ಲಿಕ್ಕತ್ತಾರೆ. ಇದು ನಮಗೆ ಖುಷಿ ಭಾಳ. ಒಂದೇ ಪಕ್ಷಕ್ಕಾಗಿ ಸೀಮಿತವಾದಂಥ ಒಂದು ಕಾರ್ಯವನ್ನು ಮಾಡೋದು. ಈಗ ಯಾವುದನ್ನಾಗಲಿ ಮೋದಿಜಿಯವ್ರನ್ನ ಭಾಷಣ ನೀವು ಕೇಳ್ರಿ, ಆ ಕೇಳಿದ ಹೊತ್ನಾಗ ಏನು ಅನ್ನಿಸ್ತದಲ್ಲ ಅಂದರೆ, ಈಗ ಬಾಕಿ ರಾಜಕೀಯ ಒಂದು ಭಾಷಣ ಕೇಳ್ತಿರ್ತೇವೆ, ಆ ಹೊತ್ನಾಗ ವಿರೋಧ ಪಕ್ಷದವ್ರನ್ನ ಬೈತಿರ್ತಾರೆ. ಅವರೊಬ್ಬ ವಿರೋಧ ಪಕ್ಷದವ್ರನ್ನ ಬೈಯೋದು, ಆಮೇಲೆ ಅವ್ರನ್ನ ನ್ಯೂನ್ಯತೆಗಳನ್ನು ತೆಗೆದು ಹಾಕುವಂಥ ಕೆಲಸ ಮಾಡ್ತಿರ್ತಾರೆ. ಆದರೆ ಮೋದಿಜಿಯವರು ಎಂದೂ ಹಂಗೆ ಮಾಡೋಂಗಿಲ್ಲ. ಯಾವ ಒಳ್ಳೆಯ ಕಾರ್ಯವನ್ನು ಆಗಬೇಕಂತಿರ್ತದೋ ಅಂಥದ್ದನ್ನು ಮಾಡಲಿಕ್ಕೆ ಕೈ ಎತ್ತಿ, ಧ್ವನಿ ಎತ್ತಿ, ಎಲ್ಲರನ್ನೂ ಒಗ್ಗೂಡಿಸಿ, ಎಲ್ಲರನ್ನ ಒಂದು ಸಮ್ಮಿಳಿತಗೊಳಿಸಿ, ಯಾವುದು ಯೋಗ್ಯ ಆಗ್ತದಲ್ಲ, ಬಡವರ ಬಂಧು ಅನ್ಬೇಕು, ಪ್ರತಿಯೊಬ್ಬರಿಗೂ ನಾಗರಿಕರ ಒಂದು ಹಕ್ಕು ಬಾಧ್ಯತೆಗಳಿಗೆ ಒಂದು ಇದನ್ನು ಮಾಡುವಂಥ ಹಕ್ಕು ಬಾಧ್ಯತೆಗಳನ್ನು ಕೊಡಿಸುವಂಥ ಪ್ರಜಾಪ್ರಭುತ್ವವನ್ನು ನಮ್ಮೊಳಗೆ ಬಿತ್ತಲಿಕ್ಕೆ, ನಮ್ಮ ಏಕತ್ರ ಭಾರತವನ್ನು ಮಾಡ್ಲಿಕ್ಕತ್ತಾರಲ್ಲ, ಇದಕ್ಕೆ ನಮ್ಮ ಭಾಳ ಖುಷಿ ಅನ್ನಿಸ್ತದೆ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ, ಈ ಸುಜಾತ ಅನ್ನೋದ್ರು ನಮಗೆ ಒಂದು ಕಾರ್ಯಕ್ರಮ ಹುಡ್ಕೊಂಡಾಳ, ನಮ್ಗೆ ಖುಷಿ ಅನ್ನಿಸ್ತದೆ. ಅದಕ್ಕೆ ಎಲ್ಲರೊಳಗೂ ಮುಂದಿರ್ತಾಳೆ. ಇಂಥ ಕಾರ್ಯಕ್ರಮಗಳು ನಡೀತಾ ಇರಲಿ, ಎಲ್ಲರಿಗೂ ಸಮಾನ ಹಕ್ಕು ಬಾಧ್ಯತೆಗಳು ಸಿಗಲಿ ಅನ್ನುವಂಥ ಒಂದು ವಿಷಯವನ್ನು ನಾನು ಇಲ್ಲಿ ಹೇಳಿ ನನ್ನ ಎರಡು ಮಾತು. ಮೊದಲೇದಾಗ ಹೇಳ್ಬೇಕಂದ್ರೆ ಸುಜಾತ ಅವ್ರ ಬಗ್ಗೆ ಹೇಳ್ಬೇಕು, ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಇಂಥ ಸಮಾಜದ ಕೆಲಸ ಮಾಡೋಕೆ ಅವ್ರು ಎತ್ತಿದ ಕೈ, ಅವ್ರು ನೋಡಿದ್ರೆ ನಮ್ಗೆ ತುಂಬ ಹೆಮ್ಮೆ ಅನ್ನಿಸ್ತೈತಿ. ಇಂದ ನಾವು ಧರ್ಮಸ್ಥಳ ಸಂಘದಲ್ಲಿ ನಾವು ಉಪಾಧ್ಯಕ್ಷರಾಗಿದ್ವಿ, ಅವ್ರು ಅಧ್ಯಕ್ಷರಾಗಿದ್ವಿ. ಅವತ್ತಿಂದ ನಾವು ಒಂದು ತಂಗಿಯರ ಥರ ನಡ್ಕೊಂಡ್ವಿ. ಅವ್ರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಅವ್ರು ಹುಡುಕ್ಯಂತ ಬರಲಿ, ಆಮೇಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅವ್ರು ಹೋಗಲಿ ಅಂತೇಳಿ ನಾನು ಅವ್ರಿಗೆ ವೀರಭದ್ರೇಶ್ವರ ಸ್ವಾಮಿಯಲ್ಲಿ ನಾನು ಧನ್ಯವಾದ. ಸುಜಾತಾ ನಂದಿಶೆಟ್ಟರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅವರು ಯಾವ ಸಂತತಿಗೆ ಹೋಲಿಸ್ಬೇಕಂದ್ರೆ ಕಾಗೆ ಸಂತತಿಗೆ. ಕಾಗೆ ಹೇಗೆ ತನ್ನ ಬಳಗವನ್ನೆಲ್ಲ ಕರ್ಕೊಂಡು ತನ್ನ ಇದು ಮಾಡ್ತದೆ, ಹಾಗೆ ಅವರು ಯಾರೇ ಇರಲಿ ಪಕ್ಷಾತೀತವಾಗಿ, ಇವತ್ತು ಪಕ್ಷಾತೀತವಾಗಿರ್ಬೋದು, ಶ್ರೀಮಂತರು ಬಡವರು ಯಾರನ್ನೂ ನೋಡ್ದೇ ಎಲ್ಲರಿಗೂ ಇವತ್ತು ಸನ್ಮಾನ ಮಾಡಿದ್ದು ಅತ್ಯಂತ ಸಂತೋಷದ ವಿಷಯ. ದೇವರವ್ರಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕೊಡಲಿ, ಇನ್ನೂ ಹೀಗೆ ಮುಂದುವರಿಲಿ, ಹಲವಾರು ಪ್ರಶಸ್ತಿಗಳು ಅವರನ್ನು ಅರಿಸ್ಕೊಂಡು ಬರಲಿ ಅಂತ ಹೇಳಿ ಆಶಿಸ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಇವತ್ತು ನಾನು ಅರ್ಪಿಸುತ್ತೇನೆ. ಮತ್ತು ಮೋದಿಜಿಯವರ ಕಾರ್ಯಕ್ರಮದಲ್ಲಿ ಎಲ್ಲ ಯೋಜನೆಗಳು, ಸರ್ಕಾರದ ಯೋಜನೆಗಳು ದರವಂದು ಅವರ ಈ ಮೋದಿಯವರು ತಮ್ಮ ಯೋಜನೆಗಳನ್ನು ಯಾವ ಥರ ಮುಟ್ಟಿಸಬೇಕು ಅನ್ನೋದು ಎಲ್ಲ ಕರ್ತರಿಗೆ ಆಯ್ತು, ತಮ್ಮ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲರಿಗೂ ಅವರು ತಿಳಿ ಹೇಳಿ, ಎಲ್ಲರಿಗೂ ಅವರು ನನ್ನ ಯೋಜನೆಗಳು ಮುಟ್ಟಬೇಕು. ಮತ್ತು ಕಿಸಾನ್ ಸನ್ಮಾನ ಯೋಜನೆ, ರೈತರಿಗೆ 2,000ದಂತೆ ಅದನ್ನು ಹಾಕ್ಸೋದು, ಮಾಸಾಸನೆ ಮತ್ತು ಸಂಧ್ಯಾ ಸುರಕ್ಷೆ, ಮತ್ತು ಉಜ್ವಲ ಒಲಿ ಒತ್ತಿಸೋದು ಬೇಡ ಮಹಿಳೆಯರು ಅಂತೇಳಿ ಎಲ್ಲರಿಗೆ ಗ್ಯಾಸ್ ಅಡುಗೆ ಮಾಡ್ಕೊಂಡು ಉಣ್ಲಿ ಅಂತೇಳಿ ಅದನ್ನು ಆ ಯೋಜನೆಗಳನ್ನು ತಂದಿದ್ದರು. ಮತ್ತು ನಮ್ಮಲ್ಲಿ ಶಾಸಕರ ಆಗಿ ಅಣ್ಣಾರು CM ಉದಾಸಿಯವರು ಭಾಳ ನಮ್ಮ ಹಾನಗಲ್ಲಿಗೆ ಕೆಲಸ ಭಾಳ ಮಾಡ್ಯಾರ.
ಅದೇ ಥರ ಮುಂದೂ ನಾವು ಎಲ್ಲರೂ ಅವ್ರ ತೆಳಗಿರುವಂಥ ಕಾರ್ಯಕರ್ತರು ಎಲ್ಲೋ ಇನ್ನೂ ಅಣ್ಣಾರದು ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಹೆಮ್ಮೆ. ಅದನ್ನು ಮಾಡಬೇಕಾದು. ಮತ್ತು ಸುಜಾತಕ್ಕ ನಂದೀಶೆಟ್ಟರವರು ನಮ್ಮ ಎಲ್ಲರನ್ನು ಒಗ್ಗೂಡಿಸಿ ಒಂಚೂರು ಒಂದು 10 ನಿಮಿಷದಾಗನೇ ಇಲ್ಲಿ ಬರಬೇಕು, ಹಿಂಗೆ ಮಾಡಬೇಕು ಅಂತೇಳಿ ಅವರು ನಮ್ಮನ್ನು ಭಾಳ ಸಹಕರಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸುಜಾತಕ್ಕ ಅವರಿಗೆ ಇನ್ನೂ ಹೆಚ್ಚಿನ ದೇವರವರಿಗೂ ಆಸಕ್ತಿ ಕೊಡಲಿ ಅಂಥೇಳಿ. ಆದರೆ ಸೋದರಿನೇ ನನಗೆ ಹೆಚ್ಚು. ಆದರೆ ನಮ್ಮ ತಂಗಿ ಥರನ ನಮ್ಮನ್ನೆಲ್ಲರೂ ನೋಡಿಕೊಂಡು ಎಲ್ಲರೂ ಒಂದೇ ನಮ್ಮನ್ನ ಭಾವನೆಗಳಿಂದ ಕಾಣಿ ನಮ್ಮನ್ನೆಲ್ಲರನ್ನೂ ಒಂದುಗೂಡಿಸ್ಕೊಂಡು ಆ ಕೆಲಸವನ್ನು ಆ ನಿಟ್ಟಿನಲ್ಲಿ ಮಾಡತಕ್ಕಂಥ ಸುಜಾತಕ್ಕ ನಂದೀಶೆಟ್ಟವರಿಗೆ ನನ್ನ ವಂದನೆಗಳನ್ನು ಹೇಳಿ ಮಾತು ಸ್ವರೂಪಿಯಾದಂಥ ನೀಲಮ್ಮ ಉದಾಸಿಯವರೇ ಹಾಗೂ ಮಹಿಳಾ ಮೋರ್ಚಾ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಸುಜಾತ ಪ್ರಸಾದ್ ಅವರೇ ಹಾಗೂ ಮಂಡಲದ ಅಧ್ಯಕ್ಷರಾದಂಥ ನಿಂಗಪ್ಪಣ್ಣ ಗೊಡ್ಡೇರವರೇ ಹಾಗೂ ಮಂಡಲದ ಉಪಾಧ್ಯಕ್ಷರಾದಂಥ ನಂದೀಶೆಟ್ಟರಕ್ಕರವರೇ ಮತ್ತು ಇಲ್ಲಿ ಸೇರಿದಂಥ ಆಶಾ ಕಾರ್ಯಕರ್ತರೇ ಹಾಗೂ ಎಲ್ಲ ಹಿರಿಯ ಮಾತೆಯರು. ನನ್ನ ಹೆಸರು ಇದು ಆಗಿದ್ದು ಅದು ಫಸ್ಟಿಗೆ ವೇಸ್ಟ್ 3000 ಅಂತ ಬಂದೈತಿ. ಇನ್ನೂ ನಮಗೆ ಉತ್ಪನ್ನ ಆಗಬೇಕು. ನನ್ನ ಹೆಸರು ಸುಜಾತಕ್ಕ. ಇಷ್ಟೆಲ್ಲ ಎಲ್ಲರ ಜನರು ಬೆಳೆಸ್ಕೊಂಡು ಇಷ್ಟೆಲ್ಲ ಬಡವ್ರನ್ನ ಬಗ್ಗನ ಶ್ರೀಮಂತರನ್ನ ಇಷ್ಟೆಲ್ಲ ನಂದು ಅಂತ ಒಕ್ಕಟ್ಟದಿಂದ ಇಷ್ಟೆಲ್ಲ ಕಾರ್ಯಕ್ರಮ ಮುಂದುವರಿಸ್ತಾರೆ. ಅವರಿಗೆ ಧನ್ಯವಾದ.